ಜಿಲ್ಲೆಯಲ್ಲಿ ಕೋವಿಡ್ ಎರಡನೇ ಅಲೆ ಹರಿದಾಡ್ತಾ ಇದ್ದು ಸಾರ್ವಜನಿಕರು ಸರ್ಕಾರದ ನಿಯಮವನ್ನು ಸರಿಯಾಗಿ ಪಾಲಿಸದ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸಿ ದಂಡ ವಿಧಿಸುವ ಕಾರ್ಯಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮುಂದಾಗಿದ್ದು ಉಡುಪಿಯ ಸಂತೆಕಟ್ಟೆಗೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಬಸ್ಗಳಲ್ಲಿ ನಿಗದಿತ ಆಸನ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಾ ಇದ್ದ 5 ಬಸ್ಗಳ ಚಾಲಕರು ನಿರ್ವಾಹಕರಿಂದ ದಂಡ ವಸೂಲಿ ಮಾಡಿ ಬಸ್ ಮಾಲಕರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿದ್ದಾರೆ. ಬಸ್ಗಳಲ್ಲಿ ನಿಂತು ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರನ್ನ ಕೆಳಗೆ ಇಳಿಸಿ ಅವರೆಲ್ಲರಿಗೂ ಟಿಕೆಟ್ನ ಮೊತ್ತವನ್ನು ಹಿಂದಿರುಗಿಸುವಂತೆ ಕಂಡಕ್ಟರ್ಗೆ ಸೂಚಿಸಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯೋರ್ವಳು ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ನಾವು ಹಳ್ಳಿ ಕಡೆಯಿಂದ ಬರುವವರು, ನಮಗೆ ಅರ್ಧ ಗಂಟೆಗೆ ಒಂದು ಬಸ್ ಇರೋದು, ಲೇಟ್ ಆದ್ರೆ ನಮಗೆ ಬಸ್ ಮಿಸ್ ಆಗುತ್ತೆ. ಎಲ್ಲಾ ಬಸ್ಗಳಲ್ಲೂ ತುಂಬಾ ಜನ ಇರ್ತಾರೆ. ಎಕ್ಸಾಮ್ ಇರೋದ್ರಿಂದ ನಾವು ಹೊರಗೆ ಬಂದಿರೋದು, ಇಲ್ಲವಾದ್ರೆ ನಾವು ಕೂಡ ಮನೆಯಲ್ಲೇ ಇರ್ತಾ ಇದ್ವಿ. ಹೀಗೆ ಅರ್ಧದಲ್ಲಿ ಬಸ್ನಿಂದ ಇಳಿಸಿ ಹೋದ್ರೆ ಏನ್ ಮಾಡಬೇಕು ಎಂದು ತಮ್ಮ ನೋವನ್ನ ಕೇಳಿಕೊಂಡಿದ್ದಾಳೆ. ಎಲ್ಲ ಕಡೆಯಿಂದ ಬರೋ ಸರ್, ನಮಗೂ ಬಸ್ ಇಲ್ಲ, ಅರ್ಧ ಗಂಟೆಗೆ ಒಂದೊಂದು ಬಸ್ ಸರ್. ಅಲ್ಲಿ ಲೇಟ್ ಆದ್ರೆ ನಾವು ಮನೆ ಹೋಗೋದು ಬೇಡ. ನಾವು ಹುಡುಗಿಯರು ಸರ್, ಇಷ್ಟು ಇವಾಗಲೇ 5 ಗಂಟೆ ಆಗಿದೆ. ನಮ್ಮ ಸೆಮ್ ಎಕ್ಸಾಮು 2 ಗಂಟೆಯಿಂದ 5 ಗಂಟೆ. ನಾವು 5 ಗಂಟೆಗೆ ಅಲ್ಲಿ ಬಸ್ ಇದೆ ಸರ್, ಅದರಲ್ಲೇ ಬಂದ್ವಿ. ಮತ್ತೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಸ್ಸು ಹಿಂಗೆ ಸರ್, ತುಂಬಾ ಜನನೇ ಇರ್ತಾರೆ, ಎಲ್ಲ ರಶ್ಶೇ ಇರೋ ಸರ್. ಹಾಂ ಹೌದು ಸರ್, ಎಲ್ಲರಿಗೂ ಭಯ ಇದೆ. ಬಟ್ ನಮ್ಗೆ ಎಕ್ಸಾಮ್ ಇಲ್ಲ ಅಂದ್ರೆ ನಾವು ಬರ್ತಾ ಇರಲಿಲ್ಲ, ನಾವು ಮನೇಲಿ ಸೇಫ್ ಆಗಿರ್ತಾ ಇದ್ವಿ. ಇಲ್ಲ, ಅವ್ರು ಸುಮ್ಮನೆ ಇಳಿಸ್ಬಿಟ್ರು ಹೋದ್ರು ಸರ್. ಏನು ಕೇಳಿದಕ್ಕೆ ಏನು ಹೇಳಿಲ್ಲ. ನೆಕ್ಸ್ಟ್ ಬಸ್ ಬರುತ್ತೆ, ನೆಕ್ಸ್ಟ್ ಬಸ್ ಕೂಡ ಇದೇ ಆನೆ ಬರ. ನಾವು ಹೋಗೋದೀಗ ಲೇಟ್ ಆಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಕೇಳೋರಿರಲ್ವಾ. ಸಿದ್ದಾಪುರದವರೆಗೂ ಹೋಗ್ಬೇಕು. ನನಗೆ ಶಿರಿಯಾರಕ್ಕೆ ಹೋಗೋಕ್ಕೆ 1 ತಾಸು ಬೇಕು ಸರ್. ಸಿದ್ದಾಪುರ ಅಂದರೆ 1.5 ಅವರ್ ಬೇಕಾಗುತ್ತೆ. ಇವಾಗ ಅರ್ಧ ಗಂಟೆ ಅಂದರೆ ಇನ್ನು 1 ಅವರ್ ಕೂಡ ಲೇಟ್ ಆಗುತ್ತೆ ನಮಗೆ. ಇಲ್ಲ ಸರಿ, ಗೊತ್ತಿಲ್ಲ. ಇವತ್ತು ನಾಳೆಯಿಂದ ಅಂತ ಅಂತಿದ್ರು ಸರ್. ಹಂಗಾಗಿ ನಾವು ನಾಳೆಯಿಂದ ಇಳಿರಿ ಕೆಳಗೆ, ಸ್ಟ್ಯಾಂಡಿಂಗ್ ಎಲ್ಲ ಕೆಳಗೆ ಇಳಿರಿ. ಸೀಟಿಗೆ ಅಷ್ಟಿರ್ಬೇಕು. ಸೀಟಿಂಗ್ ಎಲ್ಲ ಸ್ಟ್ಯಾಂಡಿಂಗ್ ಎಲ್ಲ ಇದೆ. ಬರೀ ಸ್ಟ್ಯಾಂಡಿಂಗ್ ಎಲ್ಲ ಅಲ್ಲ, ನಿಮಗಾದ್ರೂ ಪ್ರಜ್ಞೆ ಬೇಡವಾ ನಿಮಗೆಲ್ಲ? ಇಳಿರಿ. ಯಾರ್ಯಾರು ನಿಂತಿದ್ದೀರಿ ಎಲ್ಲ ಸ್ಟ್ಯಾಂಡಿಂಗ್ ಎಲ್ಲ ಬನ್ನಿ. ಮಾತ್ರ ಅಷ್ಟು ಇಲ್ಲಿರ್ಬೇಕು. ಸ್ಟ್ಯಾಂಡಿಂಗ್ ಇದ್ದಾವೆಲ್ಲ ಮೇಡಮ್ ಬನ್ನಿ ಎಲ್ಲ ಮಾಸ್ಕ್ ಹಾಕಿಲ್ಲ, ರಾಕಿ ಮನೆಗೆ ಹೋಗ್ಬೇಕು. ನಾವು ಹಳ್ಳಿ ಕಡೆಯಿಂದ ಬರೋ ಸರ್, ನಮಗೂ ಬಸ್ ಇಲ್ಲ, ಅರ್ಧ ಗಂಟೆಗೆ ಒಂದೊಂದು ಬಸ್ ಸರ್. ಅಲ್ಲಿ ಲೇಟ್ ಆದ್ರೆ ನಾವು ಮನೆ ಹೋಗೋದು ಬೇಡ. ನಾವು ಹುಡುಗಿಯರು ಸರ್, ಇಷ್ಟು ಇವಾಗಲೇ 5 ಗಂಟೆ ಆಗಿದೆ. ನಮ್ಮ ಸೆಮ್ ಎಕ್ಸಾಮು